ನಮಸ್ಕಾರ ವೀಕ್ಷಕರೇ. ಎಜೆ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಎಜೆ ಹೆಲ್ತ್ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಈಗಿನ ಆಧುನಿಕ ಜೀವನಕ್ಕೆ ಹೋಲಿಸಿದ್ರೆ ಆಧುನಿಕ ಜೀವನ ಶೈಲಿ ಆಗಿರ್ಬೋದು ಅಥವಾ ಆಹಾರ ಪದ್ಧತಿಗಳಾಗಿರ್ಬೋದು, ಇದರಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲವು ದಿನಗಳಿಂದ ಎಜೆ ಹಾಸ್ಪಿಟಲ್ನವರು ಆರೋಗ್ಯ ಸಂಬಂಧಿತ ಮಾಹಿತಿಗಳನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಸ್ಟ್ರೋಕ್ ಅಂದ್ರೆ ಏನು, ಇದರ ಲಕ್ಷಣಗಳೇನು, ಇವೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಜೆ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ನ್ಯೂರಾಲಜಿಸ್ಟ್ ಆದಂತಹ ಸೌರಭ್ ರೈ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಎಸ್ ಡಾಕ್ಟ್ರೆ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್, ಈ ಒಂದು ಪಕ್ಷಪಾತ ಅಂದ್ರೆ ಸ್ಟ್ರೋಕ್ ಅಥವಾ ಲಕ್ವ ಅಂದ್ರೆ ಏನು ಅನ್ನುವಂಥದ್ದು, ಜೊತೆಗೆ ಇದರ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಳ್ಳಿ ಡಾಕ್ಟರ್. ನೋಡಿ, ಪಕ್ಷಪಾತ ಅಂತ ಹೇಳಿದರೆ ನಮ್ಮ ಮೆದುಳಿನಲ್ಲಿ ರಕ್ತ ಸಂಚಾರ, ರಕ್ತನಾಳ ಏನಿರ್ತದೆ, ಆ ರಕ್ತನಾಳವು ಕೆಲವು ಬಾರಿ ಅದು ಬ್ಲಾಕ್ ಆಗ್ತದೆ, ರಕ್ತ ಹೆಪ್ಪುಗಟ್ಟಿ ಬ್ಲಾಕ್ ಆಗ್ತದೆ. ಅದರಿಂದಾಗಿ ನಿಮ್ಮ ಮೆದುಳು ಏನಿದೆ ಅದು ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಅದು ಒಂದು ತರಹದ ಸ್ಟ್ರೋಕ್, ಅದನ್ನು ಇಸ್ಚಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ನಾವು. ಇಲ್ಲ ಅಂದರೆ ನಮ್ಮ ರಕ್ತನಾಳ ಏನಿದೆ ಅದು ಹೈ ಪ್ರೆಷರಿಂದ ಒಡೆದು ಹೋಗ್ಬೋದು, ಅಲ್ಲಿ ರಕ್ತಸ್ರಾವ ಉಂಟಾಗ್ತದೆ, ಬ್ರೈನ್ ಹೆಮರೇಜ್ ಅಂತ ಹೇಳ್ತೇವೆ. ಹಾಗಾಗಿ ಈ ಎರಡಕ್ಕೂ ಕಾಮನ್ ಆಗಿ ನಾವು ಸ್ಟ್ರೋಕ್ ಅಂತ ಹೇಳೋದು. ಸ್ಟ್ರೋಕಲ್ಲಿ ಈ ಎರಡು ಥರದ ಸ್ಟ್ರೋಕ್ ಇದೆ. ಒಂದು ರಕ್ತನಾಳ ಬ್ಲಾಕ್ ಆಗುವಂಥದ್ದು, ಇನ್ನೊಂದು ರಕ್ತನಾಳ ಒಡೆದೋಗುವಂಥದ್ದು. ಒಂದು ಇಸ್ಚಿಮಿಕ್ ಸ್ಟ್ರೋಕ್, ಇನ್ನೊಂದು ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳಿ. ಎಸ್, ಈಗಾಗಲೇ ಹೇಳಿದ್ರಿ ಹೆಮರೇಜ್ ಸ್ಟ್ರೋಕ್ ಅಂತ ಹೇಳಿದ್ರಿ. ಸೊ ಇದು ಅದಕ್ಕೆ ಸಂಬಂಧಪಟ್ಟದ, ಪಕ್ಷಪಾತಕ್ಕೆ ಸಂಬಂಧಪಟ್ಟದ ಹೇಗೆ ಅನ್ನುವಂಥದ್ದು, ನೀವೀಗ ಯಾವುದನ್ನ ತಿಳಿಸ್ಕೊಡ್ಲಿಕ್ಕಿದ್ದೀರಿ ಅನ್ನುವಂಥದ್ದು? ನೋಡಿ, ಪಕ್ಷಪಾತ ಅಂತ ಹೇಳಿದ್ರೆ ನಮ್ಮ ಶರೀರದ ಒಂದು ಭಾಗ, ಬಲಭಾಗ ಅಥವಾ ಎಡಭಾಗ, ಅದು ಒಮ್ಮೆಲೆ ಹಠಾತ್ತಾಗಿ ಬಲ ಕಳೆದುಕೊಳ್ಳುವಂಥದ್ದು, ಅದಕ್ಕೆ ನಾವು ಪಕ್ಷಪಾತ ಅಂತ ಹೇಳ್ತೇವೆ. ಈ ಎರಡೂ ಕಾರಣಗಳಿಂದಾಗಿಯೂ, ಒಂದು ಬ್ಲಾಕ್ ಆದರೂ ಕೂಡ ಅಥವಾ ರಕ್ತಸ್ರಾವ ಆದರೂ ಕೂಡ ಇದೇ ಲಕ್ಷಣಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಹಠಾತ್ತಾಗಿ ನಿಮ್ಮ ದೇಹದ ಒಂದು ಭಾಗ ಹಠಾತ್ತಾಗಿ ಬಲ ಕಳೆದುಕೊಳ್ತದೆ. ಇಂಥ ಸಂದರ್ಭದಲ್ಲಿ ಯಾವಾಗ ಪೇಷಂಟ್ಗಳು, ರೋಗಿಗಳು ನಮ್ಮ ಹತ್ರ ಬರ್ತಾರೋ ಆವಾಗ ನಮಗೆ ಇದು ಬ್ಲಾಕ್ ಆಗಿದ್ದ ಅಲ್ಲ ಒಡೆದೋಗಿದ್ದಂತ ನಮಗೆ ಗೊತ್ತಾಗಿರೋದಿಲ್ಲ. ಹಾಗಾಗಿ ನಾವು ಬಂದ ತಕ್ಷಣ ಫಸ್ಟಿಗೆ ಏನು ಮಾಡೋದಂತ ಹೇಳಿದರೆ, ಫಸ್ಟಿಗೆ ಒಂದು ಸ್ಕ್ಯಾನ್ ಮಾಡಿ ನೋಡ್ತೇವೆ. ಆ ಸ್ಕ್ಯಾನಲ್ಲಿ ನಮಗೆ ತಿಳಿತದೆ ಇದು ಏನು, ಇದು ಬ್ಲಾಕ್ ಆಗಿದೆಯಾ, ಇದು ಒಡೆದೋಗಿದೆಯಾ. ಒಡೆದು ಹೋಗಿದ್ರೆ ಅದಕ್ಕೆ ಇನ್ನೊಂದು ತರಹದ ಟ್ರೀಟ್ಮೆಂಟ್ ಇದೆ. ಬ್ಲಾಕ್ ಆಗಿದ್ದಕ್ಕೆ, ಈಗ ನೀವು ಕೇಳಿದಾಗೆ ನಾನೀಗ ಈ ಬ್ಲಾಕ್ ಆಗಿರೋದ್ರ ಬಗ್ಗೆ, ಇಸ್ಕಿಮಿಕ್ ಸ್ಟ್ರೋಕ್, ಅದರ ಬಗ್ಗೆ ಮಾತಾಡಲು ಇಷ್ಟಪಡ್ತೇನೆ. ಬ್ಲಾಕ್ ಆದ ಕೇಸಲ್ಲಿ ಅದನ್ನು ನಾವು ಅತ್ಯಂತ ವೇಗವಾಗಿ ತೆಗಿಬೇಕಾಗ್ತದೆ, ಆ ಬ್ಲಾಕನ್ನು ನಿವಾರಣೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ, ಎಷ್ಟು ಸಮಯ ಆ ಬ್ಲಾಕನ್ನು ನಾವು ಹಾಗೆ ಬಿಟ್ಟು ಬಿಡ್ತೇವೋ ಅಷ್ಟೇ ನಿಮ್ಮ ನರಮಂಡಲಕ್ಕೆ ಅಷ್ಟೇ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಅದನ್ನು ಆದಷ್ಟು ಬೇಗ ನಾವು ತೆಗೆದ್ರೆ ಅಷ್ಟೇ ಡ್ಯಾಮೇಜ್ ಲಿಮಿಟ್ ಆಗ್ತದೆ. ಈ ಒಂದು ಪಕ್ಷಪಾತ ಅಥವಾ ಸ್ಟ್ರೋಕ್ ಅಂದ್ರೆ ಒಂದೇನಾ ಅಥವಾ ಏನಾದರೂ ವ್ಯತ್ಯಾಸ ಇದೆಯಾ, ಹೇಗೆ ಅನ್ನುವಂಥದ್ದು ಡಾಕ್ಟರ್? ಪಕ್ಷಪಾತ, ನಾನು ಹೇಳಿದಾಗೆ ಪಕ್ಷಪಾತ ಮತ್ತು ಸ್ಟ್ರೋಕ್, ನಾವು ನಮ್ಮ ಸಂಸ್ಕೃತದಲ್ಲಿ, ಆಯುರ್ವೇದದಲ್ಲಿ ಇದೇ ಏನು ಲಕ್ಷಣಗಳು ಕಾಣ್ಲಿಕ್ಕೆ ಸಿಗ್ತಾ ಇತ್ತು ಅದಕ್ಕೆ ಅವರು ಪಕ್ಷಪಾತ ಅಂತ ಹೆಸರಿಟ್ಟಿದ್ದಾರೆ. ಪಕ್ಷಪಾತಕ್ಕೆ ನಾನಾ ಕಾರಣಗಳಿವೆ. ನಾನು ಹೇಳಿದಾಗೆ ಬ್ಲಾಕ್ ಆದರೂ ಕೂಡ ನಿಮಗೆ ಹಾಗೆ ವೀಕ್ನೆಸ್ ಬರ್ತದೆ, ದುರ್ಬಲತೆ ಬರ್ತದೆ ಶರೀರದ ಒಂದು ಭಾಗದಲ್ಲಿ, ಒಂದು ಅರ್ಧ ಭಾಗದಲ್ಲಿ, ಅಥವಾ ರಕ್ತಸ್ರಾವ ಆದರೂ ಕೂಡ ಅದೇ ತರಹದ ನಿಮಗೆ ಲಕ್ಷಣಗಳು ಕಾಣಲಿಕ್ಕೆ ಸಿಗ್ತವೆ. ಎಸ್, ಈ ಒಂದು ಪಕ್ಷಪಾತ ಅನ್ನುವಂಥದ್ದು ನಮಗೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಇದರ ಲಕ್ಷಣಗಳೇನು ಅನ್ನುವಂಥದ್ದು ಡಾಕ್ಟರ್? ನೋಡಿ, ಅದರ ಲಕ್ಷಣಗಳು ಅನೇಕ ಇವೆ. ಮೊದಲನೇದಾಗಿ ನೀವು ಏನಾದರೂ ಕೆಲಸ ಮಾಡ್ತಿದ್ದಾಗೆ ಹಠಾತ್ತಾಗಿ ನಿಮ್ಮ ಮುಖ ಒಂದು ಸೈಡ್ಗೆ ಓರೆ ಆಗೋದು, ಅಥವಾ ನಿಮ್ಮ ಕೈಯಲ್ಲಿ ಹಠಾತ್ತಾಗಿ ಬಲ ಇಲ್ಲದೆ ಆಗೋದು. ನೀವೇನೋ ಕೆಲಸ ಮಾಡ್ತಿರ್ರಿ, ಸರಿಯಾಗಿ ಮಾಡ್ತಿರ್ರಿ, ಹಠಾತ್ತಾಗಿ ಬಲ ಇಲ್ಲ, ಅಥವಾ ಕಾಲಲ್ಲಿ ಬಲ ಇಲ್ಲದೆ ಆಗೋದು, ಅಥವಾ ನಿಮಗೆ ನಡೆಯುವಾಗ ಏನೋ ಒಂದು ಬ್ಯಾಲೆನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ, ಏನೋ ಒಂದು ನಿಮಿಷ ನೀವು ಸರಿಯಾಗಿ ನಡೀತಾ ಇದ್ರಿ, ಈಗ ಹಠಾತ್ತಾಗಿ ನಿಮಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಒಂದು ಸೈಡ್ಗೆ ವಾಲ್ತಾ ಇದ್ದೀರಾ. ಅಥವಾ ಕೆಲವು ಬಾರಿ ನೀವು ನೋಡ್ತಾ ಇದ್ದಾಗೆ ನಿಮ್ಮ ಕಣ್ಣುಗಳಲ್ಲಿ ಒಂದು ಸೈಡಿನಲ್ಲಿ ದೃಷ್ಟಿ ಇಲ್ಲದೆ ಆಗ್ತದೆ, ಒಂದು ಬಲಭಾಗದಲ್ಲಿ ಇಲ್ಲಿ ಎಡಭಾಗದಲ್ಲಿ ದೃಷ್ಟಿ ಇಲ್ಲದೆ ಆಗುವಂಥದ್ದು. ಇದು ಸ್ಟ್ರೋಕಿನ ನಾನಾ ಲಕ್ಷಣಗಳು. ಇದೆಲ್ಲವನ್ನು ಒಟ್ಟಿಗೆ ಹೇಳುವಾಗ ಈ ರೋಗಿಗಳಿಗೆ ನಾವು ಹೇಗೆ ಮನವರಿಕೆ ಮಾಡಿಕೊಡೋದು, ಯಾಕೆಂದರೆ ಇದೆಲ್ಲ ಬೇರೆ ಬೇರೆ ತರಹದ ಲಕ್ಷಣಗಳು. ಅದಕ್ಕೆ ನಾವೊಂದು ಶಾರ್ಟ್ ಫಾರ್ಮ್ ಅನ್ನು ಇಟ್ಕೊಂಡಿದ್ದೀವಿ, ಅದಕ್ಕೆ ಬಿ ಫಾಸ್ಟ್ ಅಂತ ಹೇಳ್ತೀವಿ. ಬಿ ಫಾಸ್ಟ್ ಅಂದರೆ ಬಿ ಫಾರ್ ಬ್ಯಾಲೆನ್ಸ್. ಸಡನ್ ಆಗಿ ನಿಮಗೆ ಬ್ಯಾಲೆನ್ಸ್ ಇಲ್ಲದೆ ಆದರೆ, ಅಥವಾ ಇ ಅಂದರೆ ಐಸ್, ಹಠಾತ್ತಾಗಿ ಕಣ್ಣಲ್ಲಿ ದೃಷ್ಟಿ ನೀವು ಕಳ್ಕೊಂಡ್ರೆ, ಅಥವಾ ಎಫ್ ಅಂದರೆ ಫೇಸ್ ಅಂದರೆ ಹಠಾತ್ತಾಗಿ ನಿಮ್ಮ ಮುಖ ಒಂದು ಸೈಡ್
ಓರೆ ಆದರೆ ಎಫ್ ಆದಮೇಲೆ ಎ ಬರ್ತದೆ ಫಾಸ್ಟ್, ಎಫ್ ಎ. ಎ ಅಂತ ಹೇಳಿದರೆ ಆರ್ಮ್, ಒಂದು ಕೈಯಲ್ಲಿ, ಎಡಗೈ ಆಗಿರ್ಬೋದು ಬಲಗೈ ಆಗಿರ್ಬೋದು, ಅದರಲ್ಲಿ ನಿಮ್ಮದು ಬಲ ಕಮ್ಮಿ ಆಯ್ತು ಅಂತ ಹೇಳಿದರೆ. ಅದಾದ ಮೇಲೆ ಎಸ್ ಬರ್ತದೆ. ಎಸ್ ಅಂತ ಹೇಳಿದರೆ ಸ್ಪೀಚ್. ಸ್ಪೀಚ್ ಅಂದರೆ ನೀವು ಮಾತಲ್ಲಿ ತೊದಲುವಿಕೆ ಬಂದರೆ, ಏನೋ ತೊದಲ್ತಾ ಇದ್ದೀರಾ, ಹಠಾತ್ತಾಗಿ ಸರಿಯಾಗಿ ಮಾತಾಡ್ತಿದ್ದೀರಾ, ಈಗ ನಿಮ್ಮ ಉಚ್ಚಾರ ಸರಿ ಬರ್ತಾ ಇಲ್ಲ, ಅಂಥ ಸಂದರ್ಭದಲ್ಲಿ ಟಿ. ಟಿ ಅಂದರೆ ಟೈಮ್. ಆದಷ್ಟು ಬೇಗ ನೀವು ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಹಾಗಾಗಿ ರೋಗಿಗಳಿಗೆ ಮನವರಿಕೆ ಮಾಡಲಿಕ್ಕೆ ಬಿ ಫಾಸ್ಟ್ ಅಂತ ಹೇಳ್ತೀವಿ. ಬಿ ಫಾರ್ ಬ್ಯಾಲೆನ್ಸ್, ಇ ಫಾರ್ ಐಸ್, ಎ ಫಾರ್ ಆರ್ಮ್, ಎಸ್ ಫಾರ್ ಸ್ಪೀಚ್, ಟಿ ಫಾರ್ ಟೈಮ್. ಎಸ್ ಡಾಕ್ಟರ್, ಈ ಒಂದು ಪಕ್ಷಪಾತ ಕಾಣಿಸ್ಕೊಳ್ಳಿತು ಅಂತ ಹೇಳಿದ್ರೆ, ಸೊ ಇದನ್ನ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ಭೇಟಿ ನೀಡಬೇಕು ಅಂತ ಹೇಳ್ತಾರೆ. ಸೊ ತಡವಾದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಡಾಕ್ಟರ್? ನೋಡಿ, ಮೊಟ್ಟ ಮೊದಲಿಗೆ ನಾವು 4.5 ಗಂಟೆ ಅಂತ ಹೇಳುದು, ನೀವು 4.5 ಗಂಟೆವರೆಗೆ ಕಾದು ಆಮೇಲೆ ಬರ್ಬೋದಂತಲ್ಲ. ಎಷ್ಟು ಬೇಗನೆ ಬರ್ಲಿಕ್ಕೆ ಆಗ್ತದೋ ಅಷ್ಟು ಬೇಗ. ಇಲ್ಲಿ ದುರದೃಷ್ಟವಶಾತ್ ನಮ್ಮ ಕಡೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಹಠಾತ್ತಾಗಿ ಏನೋ ಸ್ಟ್ರೋಕ್ ಬಂತು ಅಂದ್ಕೊಳ್ಳಿ, ಆವಾಗ ಎಲ್ಲಿ ಕರ್ಕೊಂಡು ಹೋಗೋದು, ಫಸ್ಟಿಗೆ ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಅಂತ ಹೇಳಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಾ, ಅಲ್ಲ ಲೋಕಲ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಾ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು 10-15 ನಿಮಿಷ ಹೋಗ್ತದೆ. ವೈದ್ಯರುಗಳು ಎಷ್ಟು ವೇಗವಾಗಿ ನೋಡಿದ್ರು ಅಲ್ಲಿ ಒಂದು 10-15 ನಿಮಿಷ ಹೋಗ್ತದೆ. ಅದಾದಮೇಲೆ ಗಾಡಿ ತರಿಸೋದು, ಯಾವ ಆಸ್ಪತ್ರೆಗೆ ಹೋಗಬೇಕು, ಆ್ಯಂಬುಲೆನ್ಸ್ ಬರುವವರೆಗೆ ಟೈಮ್ ಆಗುತ್ತೆ. ಅಷ್ಟೆಲ್ಲ ಮಾಡಿ ಆಸ್ಪತ್ರೆಗೆ ತಲುಪುವಾಗ ನಾವು ತುಂಬ ರೋಗಿಗಳಲ್ಲಿ ನೋಡ್ತೀವಿ, ಹಾಗೋ ಹೀಗೋ ಅಂತೇಳಿ 3-3.5 ಗಂಟೆ ಆಗೇ ಆಗ್ತದೆ. ಅದಾದಮೇಲೆ ಅಲ್ಲಿ ನಿಮ್ಮನ್ನ ಸ್ಕ್ಯಾನ್ ಮಾಡಲಿಕ್ಕೆ ಒಂದು 3/4 ಗಂಟೆ ಬೇಕೇ ಬೇಕಾಗ್ತದೆ. ಯಾಕೆಂದರೆ ಸ್ಕ್ಯಾನ್ ಅನ್ನೋದು ಹಠಾತ್ತಾಗಿ ಆಗೋದಿಲ್ಲ. ನೀವು ರೋಗಿಯನ್ನು ಕರ್ಕೊಂಡ ತಕ್ಷಣ ಸ್ಕ್ಯಾನ್ ಇಮಿಡಿಯೇಟ್ಲಿ ಫೋಟೋ ತೆಗೆದಾಗೆ ಆಗೋದಿಲ್ಲ, ಅಲ್ಲಿ ಸ್ವಲ್ಪ ಡಿಲೇ ಆಗ್ತದೆ. ಹಾಗಾಗಿ ಅದಕ್ಕೋಸ್ಕರ ನಾವು ಹೇಳೋದು 4.5 ಅಂತ ನಾವು ಹೇಳಿದ್ರೂ 4.5 ಅಂತ ಹೇಳೋದೊಂದು ಗಡುವು. 4.5 ಗಂಟೆ ಆದ ಮೇಲೆ ಅದರ ಟ್ರೀಟ್ಮೆಂಟ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದರೆ, ನಾವು ಟ್ರೀಟ್ಮೆಂಟಲ್ಲಿ ಜಾಸ್ತಿ ನಾವು ರೋಗಿಗೆ ಫಲ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಆದಷ್ಟು ಬೇಗ ಬರ್ಲಿಕ್ಕೆ ಹೇಳ್ತೀವಿ. ಎಷ್ಟು ವೇಗವಾಗಿ ಬರ್ಲಿಕ್ಕೆ ಆಗ್ತದೋ ಅಷ್ಟು ವೇಗವಾಗಿ. ಯಾಕಂತ ಹೇಳಿದರೆ, ನಾವು ಅದೇ ಟ್ರೀಟ್ಮೆಂಟನ್ನು 1 ಗಂಟೆಯೊಳಗೆ ಕೊಟ್ಟರೆ ಆ ಪೇಷಂಟಿಗೆ ಎಷ್ಟು ಒಂದು ಲಾಭ ಆಗ್ತದೋ ಅದೇ ಲಾಭ ಅವರಿಗೆ 4.5 ಗಂಟೆಯಲ್ಲಿ ಸಿಗುವುದಿಲ್ಲ. 4.5 ಗಂಟೆಯಲ್ಲಿ ಸಿಗುವಂತಹ ಲಾಭ 5 ಗಂಟೆ ಆದಮೇಲೆ ಸಿಗುವುದಿಲ್ಲ. ಹಾಗಾಗಿ 4.5 ಗಂಟೆ ಅನ್ನೋದು ಒಂದು ರೋಗಿಗಳಿಗೆ ನಾವು ಮನವರಿಕೆ ಮಾಡ್ಲಿಕ್ಕಂತ ಹೇಳೋದು, ಆದಷ್ಟು ಬೇಗ ಬಂದರೆ ಒಳಿತು. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕಿದೆ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಎಜೆ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಎಜೆ ಹೆಲ್ತ್ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರಿ ನೀವು ಪಕ್ಷಪಾತ ಬಂದರೆ ಎಷ್ಟು ಗಂಟೆಯೊಳಗೆ ಆಸ್ಪತ್ರೆಗೆ ಹೋಗಬೇಕು ಅನ್ನುವಂಥದ್ದನ್ನು. ಸೊ ಏನಾದರೂ ಡಿಲೇ ಆದರೆ ಏನು ಮಾಡಬೇಕು ಅನ್ನುವಂಥದ್ದು ಡಾಕ್ಟರ್? ನೋಡಿ, ಈ ಪಕ್ಷಪಾತಕ್ಕೆ ನಾವು ಮುಖ್ಯವಾಗಿ 4.5 ಗಂಟೆ ಒಳಗೆ ಬನ್ನಿ ಅಂತ ಹೇಳುವುದು. ಯಾಕಂತ ಹೇಳಿದರೆ, ಆವಾಗ ನಾವೊಂದು ಇಂಜೆಕ್ಷನ್ ಮುಖಾಂತರ ಅದರ ಉಪಚಾರ ಮಾಡಬಹುದು. ಆ ಇಂಜೆಕ್ಷನನ್ನು ನಾವು 4.5 ಗಂಟೆವರೆಗೆ ಮಾತ್ರ ಕೊಡಲಿಕ್ಕಾಗೋದು, ಅದಾದಮೇಲೆ ಕೊಡಲಿಕ್ಕಾಗೋದಿಲ್ಲ. ಅದಾದಮೇಲೆ ಕೊಟ್ಟರೆ ಅದರ ರಕ್ತಸ್ರಾವದ ರಿಸ್ಕ್ ಅಷ್ಟೇ ಜಾಸ್ತಿ ಆಗ್ತದೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ರೋಗಿಗಳು ಡಿಲೇ ಆಗಿ ಬಂದರೆ, ಲೇಟ್ ಆಗಿ ಬಂದರೆ, ಅಥವಾ ನಿಮ್ಮ ರಕ್ತದ ಕ್ಲಾಟ್, ಹೆಪ್ಪುಗಟ್ಟಿದ್ದ ರಕ್ತ ಏನಿದೆ ಅದು ಸ್ವಲ್ಪ ದೊಡ್ಡದಾಗಿದ್ದರೆ, ನಾವು ದೇಹದೊಳಗೆ ಹೋಗಿ ರಕ್ತನಾಳದ ಮುಖಾಂತರ ಅಲ್ಲಿವರೆಗೆ ಹೋಗಿ ಅದನ್ನು ಹಿಡಿದು ಹೊರಗೆ ತೆಗೆಯುವಂತಹ ವಿಧಾನವೂ ಇದೆ. ಇದನ್ನು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಹಾಗಾಗಿ ರೋಗಿಗಳು ವೇಗವಾಗಿ ಬಂದರೆ, 4.5 ಗಂಟೆ ಒಳಗೆ ಬಂದರೆ, ಅಥವಾ ಆ ಸ್ಟ್ರೋಕ್ ಏನಿದೆ ಅದು ಸಣ್ಣದಾಗಿದ್ದರೆ, ನಾವು IV ಥ್ರಾಂಬೋಲಿಸಿಸ್ ಅನ್ನುವ ಟ್ರೀಟ್ಮೆಂಟ್ ಕೊಡ್ತೀವಿ. ಏನು ಇಂಜೆಕ್ಷನ್ ಹೇಳಿದ್ದೀನಿ ಅದಕ್ಕೆ IV ಥ್ರಾಂಬೋಲಿಸಿಸ್ ಅಂತ ಹೇಳ್ತಾರೆ. ಆ ಇಂಜೆಕ್ಷನನ್ನು ಕೊಡ್ತೀವಿ. ಆ ಸ್ಟ್ರೋಕ್ ಏನಿದೆ, ಆ ರಕ್ತ ಹೆಪ್ಪುಗಟ್ಟಿದ್ದೇನಿದೆ ಸ್ವಲ್ಪ ದೊಡ್ಡದಾಗಿದ್ದರೆ ಅಥವಾ ಡಿಲೇ ಆದರೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿಯನ್ನು ಆಫರ್ ಮಾಡ್ತೀವಿ. ಎಸ್ ಡಾಕ್ಟರ್, ಈ ಒಂದು ಪಕ್ಷಪಾತಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿದೆ, ಚಿಕಿತ್ಸಾ ವಿಧಾನಗಳೇನು ಅನ್ನೋದನ್ನು ತಿಳಿಸ್ಕೊಡಿ ಡಾಕ್ಟರ್. ನೋಡಿ, ನಾನು ನ್ಯೂರಾಲಜಿ ಕಲಿತಾ ಇರುವಾಗ ನನ್ನ ಗುರುಗಳು ಒಂದು ವಿಷಯನ ಹೇಳಿದರು. ಪಕ್ಷಪಾತ ಅಂತ ಹೇಳಿದರೆ ಅದು ಮನೆಗೆ ಬೆಂಕಿ ಹೊತ್ತಾ ಇರೋ ಹಾಗೆ.
ಬೆಂಕಿ ಹೊತ್ತಿದ ತಕ್ಷಣ ನೀವು ಹೋಗಿ ಅದನ್ನು ಆರಿಸಬೇಕು. ಬೆಂಕಿ ಹೊತ್ತಾ ಇರುವಾಗ ಏನು ಮಾಡೋದು, ಆರಿಸ್ಬೋದಾ ಬೇಡವಾ, ಅಷ್ಟರೊಳಗೆ ಬೆಂಕಿ ಹರಡ್ಲಿಕ್ಕೆ ಶುರು ಆಗ್ತದೆ. ನೀವು ಎಷ್ಟು ಲೇಟ್ ಅದನ್ನು ಆರಿಸ್ತೀರೋ ಅಷ್ಟೇ ನಿಮಗೆ ರಿಪೇರಿ ಮಾಡುವ ಇದು ಜಾಸ್ತಿ ಬರ್ತದೆ. ಮೆದುಳಲ್ಲೂ ಹಾಗೆ. ಹಾಗಾಗಿ ನಮ್ಮ ಫಸ್ಟ್ ಸ್ಟೆಪ್, ಪಕ್ಷಪಾತ ಬಂದ ತಕ್ಷಣ ಮೊದಲ ಸ್ಟೆಪ್ ನಾವು ಏನು ತಗೊಳ್ಳೋದು ಅಂತ ಹೇಳಿದರೆ, ಅದನ್ನು ಆದಷ್ಟು ಬೇಗ ಅದರಿಂದಾಗಿ ಆಗೋ ಡ್ಯಾಮೇಜನ್ನು ನಾವು ಲಿಮಿಟ್ ಮಾಡಬೇಕು. ಅಂದರೆ ಆದಷ್ಟು ಬೇಗ ಏನಲ್ಲಿ ಬ್ಲಾಕೇಜ್ ಇದೆಯೋ ಅದನ್ನು ಒಂದೇ ಇಂಜೆಕ್ಷನ್ ಮುಖಾಂತರ ನಾವು ತೆಗಿಬೇಕು, ಇಲ್ಲ ಅಂದರೆ ಒಳಗೆ ಹೋಗಿ ಅದನ್ನು ಎಳೆದು ತೆಗಿಬೇಕು. ಅದಾದ ಮೇಲೆ ಆವಾಗಲೇ ಆಗಿರೋ ಡ್ಯಾಮೇಜ್ ಏನಿದೆ ಅದನ್ನು ನಾವು ರಿವರ್ಸ್ ಮಾಡಬೇಕು. ಅದನ್ನು ರಿವರ್ಸ್ ಮಾಡೋದು ಹೇಗಂತ ಹೇಳಿದರೆ, ಅದಕ್ಕೆ ನಾವು ಫಿಸಿಯೋಥೆರಪಿಯನ್ನು ಕೊಡ್ತೀವಿ. ಈಗ ಪೇಷಂಟಿಗೆ ಸ್ವಲ್ಪ ಕೈಯಲ್ಲಿ ಬಲ ಕಮ್ಮಿ ಆಯಿತು, ಕಾಲಲ್ಲಿ ಬಲ ಕಮ್ಮಿ ಆಯಿತು, ಅದಕ್ಕೆ ಫಿಸಿಯೋಥೆರಪಿಯನ್ನು ಕೊಡ್ತೀವಿ. ಫಿಸಿಯೋಥೆರಪಿ ಅನ್ನೋದನ್ನು ನಾವು ರಿಗರಸ್ಲಿ ಮಾಡಬೇಕು, ರಿಲಿಜಿಯಸ್ಲಿ ಮಾಡಬೇಕು, ದಿನಾಲೂ ಮಾಡಬೇಕು. ಹಾಗಿರುವಾಗ ಬೇಗನೆ ಆ ಪವರ್ ಏನಿದೆ, ಆ ಶಕ್ತಿ ಏನಿದೆ ಅದು ಹಿಂದಿರುಗಿ ಬರ್ತದೆ. ಕೆಲವು ಜನ ನಾವು ಹೇಳಿದ್ರು ಕೂಡ ಏನು ಮಾಡ್ತಾರೆ ಅಂತ ಹೇಳಿದರೆ, ಇದು ಕೇವಲ ವ್ಯಾಯಾಮ ಅಲ್ಲ, ಇದರಲ್ಲಿ ಜಾಸ್ತಿ ಆಗಲಿಕ್ಕಿಲ್ಲ, ನಾವು ಮಾತ್ರೆ ತಗೋತೀವಿ, ಮಾತ್ರೆಯಲ್ಲಿ ಸರಿ ಆಗ್ತಾ ಇಲ್ಲ. ಹಾಗಾಗೋದಿಲ್ಲ. ಯಾಕಂತ ಹೇಳಿದರೆ ಪಕ್ಷಪಾತದಲ್ಲಿ ಎಲ್ಲದಕ್ಕೂ ಪ್ರತಿ ಸ್ಟೆಪ್ಪಿಗೂ ಅದರದ್ದೇ ಆದ ಮಹತ್ವ ಇದೆ. ಇಂಜೆಕ್ಷನ್ ಕೊಡ್ತೀವಿ, ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡ್ತೀವಿ, ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಅದಾದ ಮೇಲೆ ಫಿಸಿಯೋಥೆರಪಿಯನ್ನು ತಗೊಳ್ಬೇಕು, ಅದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಅದರ ಜೊತೆಗೆ ಒಮ್ಮೆ ಪಕ್ಷಪಾತ ಆದರೆ ಇನ್ನೊಮ್ಮೆ ಆಗಬಾರದಂತ ಹೇಳಿ ನಾವು ರಕ್ತವನ್ನು ತಿಳಿ ಮಾಡುವಂಥ ಔಷಧಿಗಳನ್ನು ಕೊಡ್ತೀವಿ. ಅದಕ್ಕೆ ಬ್ಲಡ್ ಥಿನ್ನರ್ ಅಂತ ಹೇಳ್ತಾರೆ, ರಕ್ತವನ್ನು ತಿಳಿ ಮಾಡುವಂಥ ಔಷಧಿಗಳು. ಅದನ್ನು ಕೂಡ ನಮ್ಮ ಪೇಷಂಟ್ಗಳು ರೆಗ್ಯುಲರ್ಲಿ ಅದನ್ನು ತೆಗಿತಾ ಇರಬೇಕು. ಹಾಗಾಗಿ ಅದರ ಟ್ರೀಟ್ಮೆಂಟ್, ಉಪಚಾರದ 3 ವಿಧಾನಗಳಿವೆ. ಈ 3 ಸಪ್ರೇಟ್ ಆಗಿ ಮಾಡೋದಲ್ಲ, ನಾನು ಇದನ್ನು ಮಾತ್ರ ಮಾಡ್ತೇನೆ ಇದನ್ನು ಮಾತ್ರ ಮಾಡ್ತೇನೆ ಅಂತಲ್ಲ. 3 ವಿಧಾನಗಳು ಒಟ್ಟೊಟ್ಟಿಗೆ ಹೋಗಬೇಕು. ಹಾಗಾದರೆ ಮಾತ್ರ ಈ ಪೇಷಂಟ್ಗಳು ಅದರಿಂದ ಹೊರಗೆ ಬರ್ತಾರೆ. ಎಸ್ ಡಾಕ್ಟರ್, ಈಗಾಗಲೇ ಹೇಳಿದ್ರಿ ನೀವು ಪಕ್ಷಪಾತ ಇನ್ನೊಂದು ಬಾರಿ ಬಾರದಂತೆ ಏನಾದರೂ ಚಿಕಿತ್ಸೆ ನೀಡ್ತೀವಿ ಅಂತ ಹೇಳಿದ್ರಿ. ಸೊ ಇದರಿಂದ ಮತ್ತೆ ಬರುವಂತಹ ಚಾನ್ಸಸ್ ಇದೆಯಾ ಅಥವಾ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಹೇಗೆ? ಪಕ್ಷಪಾತ ಅಂತ ಹೇಳಿದರೆ, ಪಕ್ಷಪಾತಕ್ಕೆ ನೋಡಿ, ನಮ್ಮ ಇವತ್ತಿನ ಲೈಫ್ ಸ್ಟೈಲ್ ಡಿಸೀಸ್ ಏನಂತ ಹೇಳ್ತೀವಿ, ನಮ್ಮ ಈ ಆಧುನಿಕ ನಮ್ಮ ಲೈಫ್ ಸ್ಟೈಲಿಂದಾಗಿ ತುಂಬ ರೋಗಗಳು ಜಾಸ್ತಿ ಆಗಿವೆ. ಅದರಲ್ಲಿ 2 ಮುಖ್ಯವಾದ ರೋಗಗಳೆಂದರೆ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ, ಡಯಾಬಿಟೀಸ್ ಆ್ಯಂಡ್ ಹೈ ಬ್ಲಡ್ ಪ್ರೆಷರ್. ಇದರ ಡೈರೆಕ್ಟ್ ರಿಲೇಷನ್ಶಿಪ್ ನಿಮ್ಮ ಸ್ಟ್ರೋಕ್ ಜೊತೆನೂ ಇದೆ. ಹಾಗಾಗಿ ನಿಮಗೆ ಒಮ್ಮೆ ಸ್ಟ್ರೋಕ್ ಆಗಿ ಒಮ್ಮೆ ನಿಮಗೆ ಪಕ್ಷಪಾತ ಆಗಿದೆ, ಅದರ ಜೊತೆಗೆ ನಿಮಗೆ ಈ ರೋಗಗಳೂ ಇವೆ, ಅದರ ಬಗ್ಗೆ ನೀವು ಕಾಳಜಿ ವಹಿಸ್ತಿದ್ರೆ ಪುನಃ ಒಮ್ಮೆ ಸ್ಟ್ರೋಕ್ ಬರುವ ಸಾಧ್ಯತೆ ಇದೆ. ಎರಡನೇದಾಗಿ, ಕೆಲವರು ಸ್ಟ್ರೋಕ್ ಪೇಷಂಟ್ಗಳು ನಮ್ಮ ಹತ್ರ ಬರ್ತಾರೆ, ಅವರಿಗೆ ಡಯಾಬಿಟೀಸ್ ಕೂಡ ಇಲ್ಲ, ಹೈ ಬ್ಲಡ್ ಪ್ರೆಷರು ಇಲ್ಲ, ಅಂಥವರು ಸ್ಟ್ರೋಕ್ ಅವರಿದ್ದಾರೆ. ಅಂಥವರಲ್ಲಿ ನಾವು ಏನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ, ಅವರ ರಕ್ತನಾಳಗಳೇನಿವೆ ಅದೇ ಸ್ವಲ್ಪ ಸಪುರಾಗಿರ್ತದೆ, ಸಂಕುಚಿತಗೊಂಡಿರ್ತದೆ. ಅಂಥ ಕೇಸಲ್ಲಿ ನಾವು ರಕ್ತ ತಿಳಿ ಮಾಡುವಂಥ ಔಷಧಿಯನ್ನು ಏನು ಕೊಡ್ತೀವೋ ಅದನ್ನು ರೆಗ್ಯುಲರ್ಲಿ ತೆಗೋತಾ ಇರಬೇಕು. ರೆಗ್ಯುಲರ್ಲಿ ತೆಗೋತಾ ಇರುವಾಗ ಇನ್ನೊಮ್ಮೆ ಪಕ್ಷಪಾತ ಆಗುವ ಸಂಭಾವನೆ ಕಮ್ಮಿ ಆಗ್ತದೆ. ಆಗೋದೇ ಇಲ್ಲ ಅಂತಲ್ಲ, ಆದರೆ ನೀವು ಮದ್ದು ತೆಗೊಳ್ಳದಿದ್ದರೆ, ಉದಾಹರಣೆಗೆ ನಿಮಗೊಂದು 10 ಸಾರಿ ಪಕ್ಷಪಾತ ಆದರೆ ಮದ್ದು ತಗೊಂಡ್ರೆ ಬಹುಶಃ ಒಮ್ಮೆ ಪಕ್ಷಪಾತ ಆಗುತ್ತೆ. ಅದು ಕೂಡ ಭಾರಿ ಬೇಗನೆ ನಿವಾರಣೆ ಆಗುವಂಥ ಪಕ್ಷಪಾತ ಆಗುವ ಸಾಧ್ಯತೆಗಳಿವೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಈಗ ರಕ್ತನಾಳ ಸಂಕುಚಿತಗೊಂಡ್ರೆ, ಸಪುರಾಗಿದ್ದರೆ ಅದಕ್ಕೆ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಕೆಲವು ಬಾರಿ ಸ್ಟೆಂಟ್ ಹಾಕ್ತೀವಿ. ಹೇಗೆ ನಾವು ಹೃದಯ ರೋಗದಲ್ಲಿ ಹಾರ್ಟಿಗೆ ನಾವು ಸ್ಟೆಂಟ್ ಹಾಕ್ತೇವೋ ಹಾಗೆ ನಾವು ಕುತ್ತಿಗೆಯಲ್ಲಿ ಅಥವಾ ಮೆದುಳಿನ ರಕ್ತನಾಳದಲ್ಲೂ ಸ್ಟೆಂಟ್ ಹಾಕುವ ವಿಧಾನವಿದೆ. ಆದರೆ ಅದು ಎಲ್ಲರಿಗೆ ಹೇಳಿದ್ದಂತಲ್ಲ. ಅದನ್ನು ಹಾಕಿ ರೋಗಿಗಳಿಗೆ ಅದರಿಂದ ಲಾಭ ಉಂಟಂತ ಹೇಳಿದರೆ ಮಾತ್ರ ಅದನ್ನು ನಾವು ಹಾಕ್ತೇವೆ. ಎಸ್ ಡಾಕ್ಟರ್, ಈ ಒಂದು ಪಕ್ಷಪಾತ ಅನ್ನುವಂಥದ್ದು ಏನಾದರೂ ಇಂತಹದೇ ಏಜಲ್ಲಿ ಬರಬೇಕು ಅನ್ನುವಂಥದ್ದು ಇದೆಯಾ, ಅಥವಾ ಇದೊಂದು ಯಾವ ಏಜ್ನವರಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಡಾಕ್ಟರ್? ನೋಡಿ, ಹೆಚ್ಚಾಗಿ ಒಂದು ಜನರಲ್ಲಿ ಒಂದು ಇದೇನಿದೆ ಅಂತ ಹೇಳಿದರೆ, ಪಕ್ಷಪಾತ ಕೇವಲ ಒಂದು ವಯಸ್ಸಾದವರಿಗೆ ಬರುವಂತಹ ರೋಗ ಅಂತೇಳಿ. ಆದರೆ ದುರದೃಷ್ಟವಶಾತ್ ಇದು ಸತ್ಯ ಅಲ್ಲ. ಯಾಕಂತ ಹೇಳಿದರೆ, ನಾವು 1-1.5 ವರ್ಷ ಮಗುವಿನಲ್ಲೂ ಪಕ್ಷಪಾತ ನೋಡಿದ್ದೀವಿ, 90 ವರ್ಷದ ವಯಸ್ಕರಲ್ಲೂ ಪಕ್ಷಪಾತವನ್ನು ನೋಡಿದ್ದೀವಿ, 20-21 ವರ್ಷದ ಸದೃಢ ಯುವಕರಲ್ಲೂ ನಾವು ಪಕ್ಷಪಾತವನ್ನು ನೋಡಿದ್ದೀವಿ. ಆದರೆ ಈ ಪಕ್ಷಪಾತಗಳಿಗೆ ಕಾರಣ ಬೇರೆ ಬೇರೆ ಇರ್ತದೆ. ಈಗ ವಯಸ್ಕರಲ್ಲಿ ಬರುವ ಪಕ್ಷಪಾತ ಏನಿರ್ತದೆ, ಅದು ನಿಮ್ಮ ಮಧುಮೇಹನೋ ಅಥವಾ ರಕ್ತದೊತ್ತಡ ಜಾಸ್ತಿ ಆಗಿಯೋ ಅಂಥ ಸಂದರ್ಭದಲ್ಲಿ ಬರುವಂಥ ಪಕ್ಷಪಾತಗಳು. ಆದರೆ ಈ ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಏನು ಪಕ್ಷಪಾತ ಬರುತ್ತೋ
ಅಂಥವರಲ್ಲಿ ಒಂದು ರಕ್ತನಾಳವು ಸಪುರಾಗಿರ್ತದೆ ಅಥವಾ ಅವರಿಗೆ ರಕ್ತದ ಬೇರೆ ರೋಗಗಳಿರ್ತವೆ. ಆದರೆ ಇದಕ್ಕೆ ಯಾರು ಭಯ ಪಡಬೇಕಂತಿಲ್ಲ. ಯಾಕೆಂದರೆ ಸಣ್ಣ ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಪಕ್ಷಪಾತ ಅಷ್ಟೇನು ಕಾಮನ್ ಆಗಿ ನೋಡಲಿಕ್ಕೆ ಸಿಗುವುದಿಲ್ಲ. ಬರ್ತದೆ, ಬರಲ್ಲ ಅಂತಲ್ಲ, ಆದರೆ ವಯಸ್ಕರಿಗೆ ಬರುವ ಸಂಭಾವನೆ ಹೆಚ್ಚು. ಎಸ್ ಡಾಕ್ಟರ್, ಇನ್ನು ಈ ಬಗ್ಗೆ ಒಂದು ಕೆಲವು ಮೂಢನಂಬಿಕೆಗಳು ಕೂಡ ಇದೆ. ಪಕ್ಷಪಾತ ಈ ಕಾರಣಕ್ಕಾಗಿ ಬರುತ್ತೆ ಅನ್ನುವಂತಹ ಮೂಢನಂಬಿಕೆಗಳು ಕೂಡ ಇದೆ. ಇದರ ಬಗ್ಗೆ ಕೇಳ್ತೇನೆ ಡಾಕ್ಟರ್. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಎಜೆ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಎಜೆ ಹೆಲ್ತ್ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ನಾನು ಆಗಲೇ ಹೇಳಿದೆ, ಬ್ರೇಕ್ಗಿಂತ ಮುಂಚೆ ಹೇಳಿದೆ, ಕೆಲವೊಂದು ಮೂಢನಂಬಿಕೆಗಳು ಕೂಡ ಇದೆ. ಪಕ್ಷಪಾತ ಅಂದರೆ ಹೀಗೆ ಈ ಒಂದು ಕಾರಣಕ್ಕಾಗಿ ಬರುತ್ತೆ, ದೇವರೇನಾದರೂ ಶಾಪ ಕೊಟ್ಟು ಬರ್ತದೆ ಅನ್ನುವಂಥದ್ದು ಒಂದು ಮೂಢನಂಬಿಕೆ ಕೂಡ ಇದೆ. ಸೊ ಈ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಡಾಕ್ಟರ್? ನೋಡಿ, ಮೂಢನಂಬಿಕೆಗಳು ಕೇವಲ ಇಲ್ಲ ಅಂತಲ್ಲ, ಎಲ್ಲ ಕಡೆಯಲ್ಲಿ ಇರ್ತದೆ. ಎಲ್ಲ ದೇಶಗಳಲ್ಲಿಯೂ ಅವರವರ ಒಂದು ಪ್ರತ್ಯೇಕವಾದ ಮೂಢನಂಬಿಕೆಗಳಿರ್ತವೆ. ಅದನ್ನು ಆದಷ್ಟು ನಾವು ನಿವಾರಣೆ ಮಾಡ್ಲಿಕ್ಕೆ ನೋಡ್ತೀವಿ. ನೋಡಿ, ಯಾರು ಶಾಪ ಕೊಟ್ಟು ಅಥವಾ ನೀವು ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಪಕ್ಷಪಾತ ಬರುವುದಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಪಕ್ಷಪಾತ ಬರುವುದಿಲ್ಲ. ಯಾಕೆಂದರೆ ಕೆಟ್ಟವರಿಗೂ ಬರ್ತದೆ, ಒಳ್ಳೆಯವರಿಗೂ ಬರ್ತದೆ. ಪೂಜೆ ಕೂಡ ಮಾಡ್ತಾರೆ, ಚಿಕಿತ್ಸೆ ಪೂಜೆ ಮಾಡೋವರಿಗೂ ಬರ್ತದೆ, ಪೂಜೆ ಮಾಡದೇ ಇದ್ದವರಿಗೂ ಬರ್ತದೆ, ನಾಸ್ತಿಕರಿಗೂ ಬರ್ತದೆ, ಆಸ್ತಿಕರಿಗೂ ಬರ್ತದೆ. ಹಾಗಾಗಿ ಏನಂತ ಹೇಳಿದರೆ, ನಾವು ಮುಖ್ಯವಾಗಿ ಏನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಜೀವನ ಶೈಲಿ ಹೇಗಿದೆ ಅದರ ಮೇಲೆ ಹೊಂದಿಕೊಂಡು ನಿಮಗೆ ಪಕ್ಷಪಾತ ಅಥವಾ ಹೃದ್ರೋಗ ಅಥವಾ ಮಧುಮೇಹ ಅಥವಾ ರಕ್ತದೊತ್ತಡ ಇದು ಬರುತ್ತಾ ಇಲ್ವಾ ಅನ್ನೋದು ಅದು ಡಿಸೈಡ್ ಮಾಡ್ತದೆ ಹೊರತು ಯಾರ ಶಾಪದಿಂದಾಗಿಯೋ ಯಾರ ನಿಮ್ಮ ಮಾಟದಿಂದಾಗಿಯೋ ಮಂತ್ರದಿಂದಾಗಿಯೋ ಅದು ಬರುವಂಥದ್ದಲ್ಲ. ಎಸ್ ಡಾಕ್ಟರ್, ಇನ್ನು ಪಕ್ಷಪಾತಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮುನ್ನೆಚ್ಚರಿಕಾ ಕ್ರಮಗಳೇನಾದರೂ ಇದೆಯಾ, ಇದೊಂದು ಬಾರದಂತೆ ತಡೆಗಟ್ಟುವಂಥದ್ದು? ನೋಡಿ, ಮುನ್ನೆಚ್ಚರಿಕಾ ಕ್ರಮ ಅದೇ, ನಾವು ಮನುಷ್ಯರು ನಾವು ವ್ಯಾಯಾಮವನ್ನು ಮಾಡದೆ ನಾವೊಂದು ಹೆಲ್ದಿ ಲೈಫನ್ನು ನಾವು ಇದು ಮಾಡ್ಬೋದು ಅನ್ನುವ ಒಂದು ಕಲ್ಪನೆ ಇದೆ. ಅದು ಸರಿಯಲ್ಲ. ಅದು ಯಾಕೆಂದರೆ ನೀವು ಕೇವಲ ಆಹಾರವನ್ನು ಕಂಟ್ರೋಲ್ ಮಾಡಿ ವ್ಯಾಯಾಮ ಮಾಡೇನ ನಾನು ಸರಿಯಾಗಿರ್ತೀನಿ ಅನ್ನೋದು ಒಂದು ತಪ್ಪು ಕಲ್ಪನೆ. ಯಾಕೆಂದರೆ ಎರಡರಲ್ಲೂ ಕಂಟ್ರೋಲ್ ಬೇಕು. ನಿಮ್ಮ ಸಕ್ಕರೆ, ಉಪ್ಪು ಮತ್ತು ನಿಮ್ಮ ಖಾರ, ತೈಲ ಪದಾರ್ಥಗಳು, ತೈಲ ಪದಾರ್ಥ, ಸಕ್ಕರೆ, ಉಪ್ಪು, ಇದನ್ನು ನೀವು ಹೆಚ್ಚಾಗಿ ಸೇವಿಸಿದರೆ ಅದರಿಂದ ತೊಂದರೆ ಉಂಟಾಗ್ತದೆ ಹೊರತು ಅದರಿಂದ ಲಾಭ ಜಾಸ್ತಿ ಏನಿಲ್ಲ. ಅದರಲ್ಲೂ ಮುಖ್ಯ ಖಳನಾಯಕ ಈಗ ಸಕ್ಕರೆ ಅಂತ ಹೇಳ್ತಾರೆ ಎಲ್ಲದಕ್ಕಿಂತ ಜಾಸ್ತಿ. ಯಾಕೆಂದರೆ ಎಲ್ಲಿ ನೀವು ನೋಡಿದ್ರು ಸಕ್ಕರೆ ಸ್ವಲ್ಪ 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 ಸ್ವಲ್ಪವಾಗಿ ನಮ್ಮ ದೇಹದೊಳಗೆ ಸೇರ್ತಾ ಇರ್ತದೆ. ಆ ಸಕ್ಕರೆ ಒಂದು ಇಂಧನ ಇದ್ದಾಗೆ. ಆ ಇಂಧನವನ್ನು ನೀವು ಹೊತ್ತಿಸಬೇಕು. ಹೊತ್ತಿಸೋದು ಹೇಗೆ? ವ್ಯಾಯಾಮ ಮಾಡಿ. ನೀವು ಅದನ್ನು ಹೊತ್ತಿಸದಿದ್ದರೆ ಅದು ನಿಮ್ಮ ಶರೀರದೊಳಗೆ ಇರ್ತದೆ. ಹಾಗಾಗಿ ಅದರಿಂದಾಗಿ ರೋಗಗಳು ಜಾಸ್ತಿ ಬರುವುದು. ಈಗ ತಡೆಗಟ್ಟಲಿಕ್ಕೆ ಮುಖ್ಯ ವಿಧಾನ ಏನಂತ ಹೇಳಿದರೆ ವ್ಯಾಯಾಮ. ವ್ಯಾಯಾಮ ಅಂತ ಹೇಳಿದರೆ ನೀವು ಹೋಗಿ ಜಿಮ್ಮಿಗೆ ಹೋಗಿ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕಂತಿಲ್ಲ. ದಿವಸಕ್ಕೆ 10,000 ಹೆಜ್ಜೆಗಳು, ಇದು ನಿಮ್ಮ ಲೆಕ್ಕ ಇಟ್ಕೊಳ್ಳಿ. ದಿವಸಕ್ಕೆ 10,000 ಹೆಜ್ಜೆಗಳನ್ನು ನಡಿತೀನಿ. ಹೇಗೆ? ನಾನು ಆಫೀಸ್ನಲ್ಲಿ ಆಚೀಚೆ ಹೋಗ್ತಾ ಇರುವಾಗಲೂ ಅಲ್ಲ, ಅಂಗಡಿಗೆ ಹೋಗುವಾಗಲೂ ಆದಷ್ಟು ಒಂದು ಸಣ್ಣ ಒಂದು 100-200 ಮೀಟರ್ ಇದ್ದರೆ ಅಲ್ಲಿಗೆ ಕಾರ್ ಅಥವಾ ಬೈಕಲ್ಲಿ ಹೋಗದೆ ನಡ್ಕೊಂಡು ಹೋಗೋದು. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು. ಯಾಕಂದರೆ ತುಂಬ ಜನ ನನಗೆ ವ್ಯಾಯಾಮ ಮಾಡಲಿಕ್ಕೆ ನನಗೆ ಸಮಯನೇ ಇಲ್ಲ, ಅಲ್ಲ ನನ್ನ ಆಹಾರ ನಾನು ಎಷ್ಟೇ ಕಂಟ್ರೋಲ್ ಮಾಡಿದರೂ ಕಂಟ್ರೋಲ್ ಆಗ್ತಾ ಇಲ್ಲ, ಹೀಗೆ ನಾವು ಕಂಪ್ಲೇಂಟ್ ಮಾಡೋದು ಜಾಸ್ತಿ. ಆದರೆ ಅದಕ್ಕೆ ರೀತಿಗಳು ತುಂಬ ಇವೆ. ಹಾಗಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್, ಒಂದು ರೆಗ್ಯುಲರ್ ಎಕ್ಸಸೈಸ್ ಇದು ಮಾಡೋದ್ರಿಂದ ಅದನ್ನು ತಡೆಗಟ್ಬೋದು. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಪಕ್ಷಪಾತ ಆದ ತಕ್ಷಣ ನಾವು ಏನು ಮಾಡೋದು? ಪಕ್ಷಪಾತ ಆದ ತಕ್ಷಣ ನೀವು ಮನೆಯಲ್ಲಿ ಜಾಸ್ತಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ದುರದೃಷ್ಟವಶಾತ್. ನೀವು ಆದಷ್ಟು ಬೇಗ ಆಸ್ಪತ್ರೆಗೆ ಬರೋದು ಒಂದೇ ನಮ್ಮ ಕೈಯಲ್ಲಿದೆ ಹೊರತು ಬೇರೆ ಯಾವುದೇ ನಮ್ಮ ಕೈಯಲ್ಲಿಲ್ಲ. ಅಂದರೆ ಪ್ರಥಮ ಚಿಕಿತ್ಸೆ ಅನ್ನೋದು ದುರದೃಷ್ಟವಶಾತ್ ಇದರಲ್ಲಿ ಕಮ್ಮಿ. ನಾವು ಜಾಸ್ತಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಬಾರಿ ಆ ಪಕ್ಷಪಾತ ಏನಿದೆ ತಂತನ್ನೇ ಸರಿ ಆಗುತ್ತೆ. ನಾವು ಏನೂ ಮದ್ದು ಕೊಡದೆ 1 ಗಂಟೆ 2 ಗಂಟೆ ಒಳಗೆ ಸರಿಯಾಗಿಬಿಡ್ತದೆ. ಅದರ ಅರ್ಥ ಎಲ್ಲ ಸರಿಯೋಯ್ತಂತಲ್ಲ. ಅದರ ಅರ್ಥ ನಿಮ್ಮ ಶರೀರದಲ್ಲಿ ಏನೋ ಒಂದು ಡಿಫೆಕ್ಟ್ ಇದೆ, ಅದರಿಂದಾಗಿ ಅದು ನಿಮ್ಗೊಂದು ಮುನ್ನೆಚ್ಚರಿಕೆ, ಒಂದು ವಾರ್ನಿಂಗ್. ಅದನ್ನು ನಾವು ಅಷ್ಟೇ ಸೀರಿಯಸ್ಲಿ ತಗೊಳ್ಬೇಕಾಗ್ತದೆ. ಎಸ್, ಏನು ಪಕ್ಷಪಾತ ಅನ್ನುವಂಥದ್ದು ಅಪಾಯಕಾರಿಯ ಹೇಗೆ? ಇದರಿಂದ ಏನಾದರೂ ಸಾವೇನಾದರೂ ಸಂಭವಿಸುವಂತಹ ಚಾನ್ಸಸ್? ನಿಶ್ಚಯವಾಗಿಯೂ ಹೌದು. ನೋಡಿ, ಇಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ, ಪಕ್ಷಪಾತ ಆದ ತಕ್ಷಣ ಅಲ್ಲಿ
ಅದು ಮಾರಣಾಂತಿಕ ಅಂತಲ್ಲ, ನಿಮ್ಮ ಶರೀರಕ್ಕೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತಲ್ಲ. ಆದರೆ ಸಣ್ಣ ಪಕ್ಷಪಾತದಲ್ಲಿ ನಿಮ್ಮ ಶರೀರಕ್ಕೆ ನಿಮ್ಮ ಜೀವಕ್ಕೆ ಅಪಾಯ ಕಮ್ಮಿ. ಅದೇ ಆ ಪಕ್ಷಪಾತ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟೇ ಪ್ರಾಣಕ್ಕೆ ಅಪಾಯನೂ ಜಾಸ್ತಿ. ಎಸ್ ಡಾಕ್ಟರ್, ಇನ್ನೊಂದು ಕುತೂಹಲಕ್ಕಾಗಿ ಒಂದು ಸಣ್ಣ ಕ್ವೆಶನ್ ಇದೆ. ಈ ಒಂದು ನರದ ಸಮಸ್ಯೆಯಿಂದಾಗಿ ಹೆಚ್ಚಾಗಿ ಈ ಒಂದು ಸಮಸ್ಯೆ ಕಾಡಿಕೊಳ್ತದೆ ಅಂತ ಹೇಳ್ತಾರೆ, ಜನರು ಹೇಳೋದುಂಟು. ಸೊ ಈ ಬಗ್ಗೆ ಹೇಳೋದಾದ್ರೆ ಕೇವಲ ಇದೊಂದು ನರದ ಸಮಸ್ಯೆಯಿಂದ ಬರುದಾ ಹೇಗೆ ಅನ್ನುವಂಥದ್ದು? ನೋಡಿ, ನಮ್ಮ ದೇಶದಲ್ಲಿ ಹೇಗಂತ ಹೇಳಿದರೆ ನಾನಾ ಭಾಷೆಯಲ್ಲಿ ಕೂಡ ಎಲ್ಲಿ ನೋವು ಬಂದರೂ ಎಲ್ಲಿ ಇದು ಬಂದರೂ ನನಗೆ ನರದ ಸಮಸ್ಯೆ ಅಂತ ಹೇಳ್ತಾರೆ. ಈ ನರ ಅನ್ನೋದು ಏನಂತ ತುಂಬ ಜನರಿಗೆ ಗೊತ್ತಿಲ್ಲ. ನರ ಅಂತ ಹೇಳಿದರೆ ಏನು? ನೋಡಿ, ನಮ್ಮ ಸಂಸ್ಕೃತದಲ್ಲಿ ಅಥವಾ ನಮ್ಮ ಭಾಷೆಯಲ್ಲಿ ವಿವಿಧ ಅಂಗಾಂಗಗಳಿಗೆ ವಿವಿಧ ಪದಗಳಿವೆ. ಆದರೆ ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಜಾಸ್ತಿ ಅರಿವಿಕೆ ಇಲ್ಲ. ಹಾಗಾಗಿ ಯಾವುದೇ ವೈರ್ ಅಂತಿರುವ ಸ್ಟ್ರಕ್ಚರ್ ಇದ್ದರೆ ಅದಕ್ಕೆ ನಾವು ನರ ಅಂತಲೇ ಹೇಳ್ತೀವಿ. ಹಾಗಾಗಿ ನೋಡಿ, ಈಗ ರಕ್ತನಾಳ ಅಂತ ಏನು ಹೇಳ್ತೀವಿ, ರಕ್ತನಾಳದಲ್ಲಿ ನಿಮ್ಮ ಧಮನಿ ಇದೆ ಅಥವಾ ಶಿರೆಗಳಿವೆ. ಅಂದರೆ ಧಮನಿ ಅಂತ ಹೇಳಿದರೆ ನಿಮ್ಮ ಹೃದಯದಿಂದ ನಿಮ್ಮ ಕೈಗೆ ನಿಮ್ಮ ಮೆದುಳಿಗೆ ರಕ್ತವನ್ನು ತೆಗೆದುಕೊಂಡು ಹೋಗುವಂತಹ ಟ್ಯೂಬ್ಗಳು, ಪೈಪ್ಗಳು, ಅದನ್ನು ಧಮನಿ ಅಂತ ಹೇಳ್ತೇವೆ. ಅದರಲ್ಲಿ ತೊಂದರೆ ಬಂದರೂ ನರ ತೊಂದರೆ ಅಂತ ಹೇಳ್ತಾರೆ. ಅದೇ ಇಲ್ಲಿಂದ ಕರ್ನೆತ್ತರನ್ನು ರಕ್ತವನ್ನು ವಾಪಸ್ ನಿಮ್ಮ ಹೃದಯಕ್ಕೆ ತರುವಂಥದ್ದು ಆ ಕೆಲಸ ಶಿರೆಗಳು ಮಾಡ್ತವೆ, ಅದು ನರ ಅಲ್ಲ. ಹಾಗೆ ಧಮನಿ ಆಯಿತು, ಶಿರ ಆಯಿತು. ಅದಾದ ಮೇಲೆ ನಿಮ್ಮ ಗಂಟುಗಳಲ್ಲಿ ಒಂದು ಎಲುಬನ್ನು ಇನ್ನೊಂದು ಎಲುಬಿನ ಜೊತೆ ಜೋಡಿಸುವ ಕೆಲಸ, ಇದು ಅಸ್ಥಿರಜ್ಜು ಅನ್ನುವ ಇದಿದೆ, ಒಂದು ನಮ್ಮ ಶರೀರದಲ್ಲಿದೆ, ಆ ಕೆಲಸವನ್ನು ಮಾಡ್ತದೆ. ಅಸ್ಥಿರಜ್ಜಲ್ಲಿ ತೊಂದರೆ ಬಂದರೂ ಇದು ನರದ ತೊಂದರೆ ಅಂತ ಹೇಳ್ತಾರೆ. ಅದೇ ಥರ ನಿಮ್ಮ ಸ್ನಾಯು ಏನಿದೆ, ನಿಮ್ಮ ಮಸಲ್ ಏನಿದೆ, ಅದನ್ನು ನಿಮ್ಮ ಎಲುಬಿಗೆ ಜೋಡಿಸುವಂಥದ್ದು, ಅದು ಸ್ನಾಯುರಜ್ಜು. ಅದರಲ್ಲೂ ತೊಂದರೆ ಬಂದು ನರದ ತೊಂದರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಸಿಂಪಲ್ ಆಗಿ ಹೇಳುದು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಪ್ಲಂಬಿಂಗ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ಇಲೆಕ್ಟ್ರಿಕಲ್ ವೈರ್ ಏನಿದೆ ನಿಮ್ಮ ಮನೆಯಲ್ಲಿ, ಅದು ನಮ್ಮ ನರಗಳಿದ್ದಾಗೆ. ನಮ್ಮ ದೇಹದ ಎಲೆಕ್ಟ್ರಿಕಲ್ ವೈರ್ ನೈಜವಾಗಿ ನರಗಳೆಂದರೆ ಅದು. ನರರೋಗ ತಜ್ಞರು ಅಂತ ಹೇಳಿದರೆ ಆ ಎಲೆಕ್ಟ್ರಿಕಲ್ ವೈರಲ್ಲಿ ಏನು ತೊಂದರೆ ಬರುತ್ತೋ ಅದನ್ನು ನೋಡುವಂಥವ್ರು. ಆಮೇಲೆ ಉಳಿದ ಏನು ತೊಂದರೆಗಳಿವೆ ನಿಮ್ಮ ಶಿರೆಗಳಲ್ಲಿ ಬರ್ಬೋದು ಅಥವಾ ಸ್ನಾಯುಗಳಲ್ಲಿ ಬರ್ಬೋದು, ಸ್ನಾಯು ಸೆಳೆತ ಬರ್ಬೋದು, ಅದು ನರರೋಗವಲ್ಲ. ಆದರೆ ನಾವು ಹೇಳುವಾಗ ಹೀಗೆ ಎಲ್ಲದಕ್ಕೂ ನರರೋಗ ಅನ್ನೋ ಪದವನ್ನು ಉಪಯೋಗಿಸ್ತಾರೆ. ಎಸ್ ಡಾಕ್ಟರ್, ಈ ಒಂದು ಪಕ್ಷಪಾತ ಅನ್ನುವಂಥ ಒಂದು ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ AJ ಹಾಸ್ಪಿಟಲಲ್ಲಿ ಯಾವ ರೀತಿಯ ಫೆಸಿಲಿಟಿ ಇದೆ ಅನ್ನುವಂಥದ್ದು ಡಾಕ್ಟರ್? ಪಕ್ಷಪಾತಕ್ಕೆ ನಮಗೆ AJ ಹಾಸ್ಪಿಟಲಲ್ಲಿ ನಾನು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಹೇಳಿದ್ನಲ್ಲ, ಆ 3 ಕೂಡ AJ ಹಾಸ್ಪಿಟಲಲ್ಲಿ ಲಭ್ಯವಿದೆ. ನಾವಂದರೆ ರೋಗಿಗಳು ಬಂದಾಗ ತತ್ಕ್ಷಣ ಅವರಿಗೆ ಏನಿದು ಕೊಡಬೇಕು ಅದನ್ನು ಬ್ಲಾಕನ್ನು ತೆಗೆಯುವಂತಹ ಪದ್ಧತಿ ಏನಿದೆ, ಇಂಜೆಕ್ಷನ್ ಕೊಡೋದಾಗಲಿ ಅಲ್ಲ ಒಳಗೆ ಹೋಗಿ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡೋದಾಗಲಿ, ಅದಕ್ಕೆ ಬೇಕಾದ ಸವಲತ್ತು ನಮ್ಮಲ್ಲಿದೆ. ಅದರ ಜೊತೆಗೆ ರೋಗಿಗಳಿಗೆ ಏನು ಫಿಸಿಯೋಥೆರಪಿ ಕೊಡಬೇಕು, ಇದು ಮಾಡಿ ಆಯಿತು, ಅದಾದಮೇಲೆ ರೋಗಿಗಳಿಗೆ ಏನು ವ್ಯಾಯಾಮ ಕೊಡಬೇಕು, ಅದಕ್ಕೆ ಬೇಕಾದಂಥ ಸವಲತ್ತುಗಳು ನಮ್ಮಲ್ಲಿವೆ. ಹಾಗಾಗಿ ಒಂದು ಆಲ್ರೌಂಡ್ ಸ್ಟ್ರೋಕ್ ಕೇರ್ ಅನ್ನೋದೇನಿದೆ AJಯಲ್ಲಿ ಅದು ಉಪಲಬ್ಧ ಇದೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಪಕ್ಷಪಾತ ಅಂದರೆ ಏನು, ಇದರ ಲಕ್ಷಣಗಳೇನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ಡಾಕ್ಟರ್. ಎಸ್ ವೀಕ್ಷಕರೇ, ಪಕ್ಷಪಾತ ಅಂದರೆ ಏನು, ಇದರ ಲಕ್ಷಣಗಳೇನು, ಹಾಗೆ ಇದನ್ನು ಬಾರದಂತೆ ತಡೆಗಟ್ಟುವಂತಹ ಕ್ರಮಗಳೇನು, ಇವೆಲ್ಲದರ ಬಗ್ಗೆ ಡಾಕ್ಟರ್ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.